ಶಾಖೆಯ ಎಸ್ವೈಎಸ್ ಹಾಗೂ ಎಸ್ಎಸ್ಎಫ್ ವಾರ್ಷಿಕೋತ್ಸವ ನೂತನ ಸುನ್ನಿ ಸೆಂಟರ್ ಕಟ್ಟಡದ ಉದ್ಘಾಟನಾ ಸಮಾರಂಭ ಜೇಲಾನಿ ತಾಜುಲ್ ಉಲಾಮಾ ನೂರುಲ್ ಉಲಮಾ ಅನುಸ್ಮರಣೆ ಕಾರ್ಯಕ್ರಮವು ಜನವರಿ 4ರ ಶುಕ್ರವಾರ ಸಂಜೆ ಕರೋಪಾಡಿ ಮಸೀದಿ ಬಳಿ ನಡೆಯಲಿದೆ ಎಂದು ಎಸ್ವೈಎಸ್ ಕಾರ್ಯದರ್ಶಿ ಮೊಹಮ್ಮದ್ ಶರೀಫ್ ಸಾದಿ ಕರೋಪಾಡಿ ತಿಳಿಸಿದರು. ಅವರು ಕರೋಪಾಡಿಯಲ್ಲಿ ಕರೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಈ ಭಾಗದಲ್ಲಿ ನಿರಂತರವಾಗಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರಲಾಗುತ್ತಿದೆ. ಈ ಬಾರಿ ಐತಿಹಾಸಿಕವಾಗಿ ನಡೆಸಲು ತೀರ್ಮಾನಿಸಲಾಗಿದೆ. ಈ ಭಾಗದಲ್ಲಿ 150ಕ್ಕಿಂತಲೂ ಅಧಿಕ ಕಾರ್ಯಕರ್ತರು ಕೆಲಸ ಮಾಡುತ್ತಿದ್ದು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುನ್ನಿ ಸೆಂಟರ್ ಕಟ್ಟಡ ಉದ್ಘಾಟನೆಗೆ ಸಿದ್ಧಗೊಂಡಿದೆ ಎಂದರು. ಅಸಯ್ಯದ್ ಅಬ್ದುಲ್ ರೆಹಮಾನ್ ಇಂಬಿಚಿಕೋಯ ತಂಗಲ್ ಅಲ್ ಬುಖಾರಿ ಬಾಯಾರ್ ಹಾಗೂ ಮೌಲಾನಾ ಪಿರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಸುನ್ನಿ ಸೆಂಟರ್ ಉದ್ಘಾಟಿಸಲಿದ್ದಾರೆ. ಸಭಾ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಫ್ ಕರೋಪಾಡಿ ಘಟಕದ ಅಧ್ಯಕ್ಷ ಪಿಎಂ ಅಬುಬಕರ್ ಸಾದಿ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ. ಕರೋಪಾಡಿ ಜುಮಾ ಮಸೀದಿಯ ಉಸ್ತಾದ್ ಅಬ್ದುಲ್ ಹಕೀಂ ಮದನಿ ಉದ್ಘಾಟಿಸಲಿದ್ದಾರೆ. ಶಾಕಿರ್ ಬಖಾವಿ ಮಂಬಡ್ ಮುಖ್ಯ ಪ್ರಭಾಷಣ ಮಾಡಲಿದ್ದಾರೆ. ಎಸ್ಎಸ್ಎಫ್ ಜಿಲ್ಲಾಧ್ಯಕ್ಷ ಸಿರಾಜುದ್ದೀನ್ ಕನ್ಯಾನ ಪ್ರಭಾಷಣ ಮಾಡಲಿದ್ದಾರೆ. ಸೈಯದ್ ಸಂಶುದ್ದೀನ್ ತಂಗಲ್ ಗಾಂಧಿನಗರ್, ಇಬ್ರಾಹಿಂ ಫೈಜಿ ಕನ್ಯಾನ, ಅಬುಬಕರ್ ಫೈಜಿ ಕನ್ಯಾನ, ಡಿಕೆ ಉಮರ್ ಸಕಾಫಿ ಕಂಬಳಬೆಟ್ಟು, ಮೂಸಲ್ ಮದನಿ, ಇಬ್ರಾಹಿಂ ಮದನಿ, ಮೊಹಮ್ಮದ್ ಮದನಿ, ಸಿದ್ದಿಕ್ ಸಕಾಫಿ, ಮೊಹಮ್ಮದ್ ಸಕಾಫಿ, ಅಬ್ದುಲ್ ಜಬ್ಬರ್ ಸಕಾಫಿ ಫಾತೂರೋ ಮೊದಲಾದವರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ನಮ್ಮ ಅಸಯ್ಯದ್ ಅಬ್ದುಲ್ ರಹಮಾನ್ ಇಂಬಿಚಿಕೋಯ ತಂಗಲ್ ಅಲ್ ಬುಖಾರಿ ಬಾಯಾರ್ ಹಾಗೂ ಮೌಲಾನಾ ಪಿರೋಡ್ ಅಬ್ದುಲ್ ರಹಮಾನ್ ಸಕಾಫಿ ಹಾಗೂ ಶಾಕಿರ್ ಬಖಾವಿ ಮಂಬಾಡು ಹಲವು ಗಣ್ಯ ವ್ಯಕ್ತಿಗಳು, ಸಿರಾಜುದ್ದೀನ್ ಸಕಾಫಿ ಕನ್ಯಾನ ಅಧ್ಯಕ್ಷರು ಎಸ್ಎಸ್ಎಫ್ ದಕ್ಷಿಣ ಕನ್ನಡ ಜಿಲ್ಲೆ, ಹೀಗೆ ಹಲವಾರು ನಮ್ಮ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಈ ಒಂದು ಕಾರ್ಯಕ್ರಮ ನಮಗೆ ಐತಿಹಾಸಿಕವಾಗಿ ಮಾಡಬೇಕೆಂಬ ಒಂದು ತೀರ್ಮಾನ ಇದೆ. ಇದಕ್ಕೆ ಮುಂಚೆ ನಾವು ದೊಡ್ಡ ದೊಡ್ಡ ಕಾರ್ಯಕ್ರಮ ಈ ಕರೋಪಾಡಿ ಪರಿಸರದಲ್ಲಿ ನಾವು ಇಟ್ಟಿದ್ದೇವೆ. ಮೂಡುಕರೆ ಮೊಹಮ್ಮದ್ ಅಲಿ ಸಕಾಫಿ, ಹಾಗೆ ವಹಾಬ್ ಸಕಾಫಿ ಮಂಬಾಡಿ ಮುಂತಾದ ಹಲವಾರು ಮಾನ್ಯ ವ್ಯಕ್ತಿಗಳು ಬಂದು ಇಲ್ಲಿ ಒಂದು 2,500-3 ಸಾವಿರದಷ್ಟು ಜನ ಇಲ್ಲಿ ಸೇರಿದ್ದಾರೆ. ಹಾಗೆ ನಮ್ಮ ಕರೋಪಾಡಿ ಮಸೀದಿಯ ಗೌರವಾನ್ವಿತ ಉಸ್ತಾದರಾದಂಥ ಅಬ್ದುಲ್ ಹಕೀಂ ಮದನಿ ಉಸ್ತಾದರವರು, ಹೀಗೆ ಹಲವಾರು ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ಅಜೀಜ್ ಕರೋಪಾಡಿ, ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಕರೋಪಾಡಿ, ಕೆಎಂ ಶರೀಫ್ ಜೀವಂದಾರ್, ಇಸ್ಮಾಯಿಲ್ ಎಂಕೆ ಉಪಸ್ಥಿತರಿದ್ದರು. ಮೊಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.